ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರವೂ ಕೂಡ ನಾನೊಬ್ಬೊಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ ಹಾಜರಾಗ್ತೀನಿ. ಈ ವಾರವೂ ಕೂಡ ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಹೆಸರು ನಿಮ್ಮದು? ಲಾಕ್ಷಣ್ಯ. ಲಾಕ್ಷಣ್ಯ ಹೆಸರು ತುಂಬ ಡಿಫ್ರೆಂಟ್ ಉಂಟಲ್ಲ, ಯಾರಿಟ್ಟಿದೆ ಹೆಸರನ್ನು? ಅಕ್ಕ. ಅಕ್ಕವಾ? ಅಕ್ಕನ ಹೆಸರೇನು? ಪಮ್ಮೆಕ್ಕ. ಏನಕ್ಕ? ಪಮ್ಮೆಕ್ಕ. ಅವಳ ಹೆಸರೇ ಪಮ್ಮಿಯಾ? ಬೇರೆ ಅದು ಶಾರ್ಟ್ ನೇಮ್ ಅದೆಲ್ಲ ಏನಲ್ಲ, ನಿಕ್ ನೇಮ್ ಎಲ್ಲ ಏನೂ ಅಲ್ಲ, ಪಮ್ಮಿ ಅಂತವೇ ಹೆಸರಾ? ಓಕೆ. ಅವಳಿಗೆ ಯಾರು ಹೆಸರಿಟ್ಟದಂತೆ? ಅಮ್ಮ. ಅಮ್ಮವಾ? ಅಮ್ಮ ಏನು ಮಾಡ್ತಾರೆ? ನನ್ನ ಅಮ್ಮ ಪಾರ್ಲರ್ ಬ್ಯೂಟಿಷಿಯನಾ? ಹೋಗ್ತೀಯಾ ಪಾರ್ಲರ್ಗೆ? ಏನು ಮಾಡ್ತಾರೆ ಪಾರ್ಲರಲ್ಲಿ? ಟೈಲರ್ ಮತ್ತು ಅವರು ಫೇಶಿಯಲ್ ಎಲ್ಲ ಮಾಡ್ತಾರೆ. ಹೌದಾ? ನೋಡಿದ್ಯಾ ಫೇಶಿಯಲ್ ಎಲ್ಲ ಮಾಡೋದು? ಹೇಗೆ ಮಾಡ್ತಾರೆ ಫೇಶಿಯಲ್? ಒಂದು ಕ್ರೀಮ್ ಹಾಕ್ತಾರೆ ಮತ್ತು ಮಸಾಜ್ ಎಲ್ಲ ಮಾಡ್ತಾರೆ. ನಿಮಗೆ ಮಾಡಿದ್ದಾರಾ? ಚಿಕ್ಕವಳಲ್ಲ, ಇನ್ನೂ ಮಾಡಲಿಲ್ಲಲ್ಲ? ಇಲ್ಲ. ಕಸ್ಟಮರ್ ಎಲ್ಲ ಒಳ್ಳೆ ಬರ್ತಾರಾ? ಹಾಂ. ಅಮ್ಮನ ಹೆಸರೇನು? ಶಶಿಕಲಾ. ಶಶಿಕಲಾ. ಅಪ್ಪನದು? ರಾಮಚಂದ್ರ. ಅಪ್ಪ ಏನು ಮಾಡ್ತಾರೆ? ಅವರು ಮೇಸ್ತ್ರಿ ಕೆಲಸ. ಮೇಸ್ತ್ರಿಯಾ? ಎಲ್ಲಿಂದ ಬಂದದೀಗ ನೀವು? ಬಾಳಿಗ ಫಿಶ್ ನೆಟ್. ಇಲ್ಲಿ ಉಡುಪಿಯಿಂದ ಬಂದದಾ? ಓಕೆ. ನಿಮ್ಮ ಮನೆ ಇರೋದು ಉಡುಪಿಯಾ? ಓಕೆ. ಎಷ್ಟನೇ ಕ್ಲಾಸ್ ನೀನು ಇವಾಗ? ಫಿಫ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಅದು ಉಡುಪಿ. ಅದು ಉಡುಪಿಯಾ? ಹೇಗೆ ಹೋಗ್ತೀಯಾ ಸ್ಕೂಲಿಗೆ? ಆಟೋದಲ್ಲಿಯಾ? ಎಷ್ಟು ಜನ ಇದ್ದಾರೆ ಆಟೋದಲ್ಲಿ? 7 ಜನ. ಮತ್ತೊಂದು ಟ್ರಿಪ್ ಇರ್ತದೆ. ಹೌದಾ? ಸ್ಕೂಲ್ ಬಸ್ ಇಲ್ವಾ? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸ್ಕೂಲು? 9:30. 9:30 to 4:15. ಹೌದಾ? ಅಸೆಂಬ್ಲಿ ಎಲ್ಲ ಮಾಡ್ತಾರಾ ಸ್ಕೂಲಲ್ಲಿ? ಏನು ಮಾಡ್ತಾರೆ ಫಸ್ಟ್ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಮಾರ್ನಿಂಗ್ ಹೋದ ಕೂಡಲೇ ಎಕ್ಸಸೈಸಾ? ಇಲ್ಲ, ಒಂದೊಂದು ಸರ್ತಿ ಮಾಡ್ತಾರೆ. ಓಕೆ. ಅಂದರೆ ಪರ್ಟಿಕ್ಯುಲರ್ ವೀಕಲ್ಲಿ ಮಾತ್ರ, ಈ ದಿವಸದಲ್ಲಿ ಇದು ಹಾಗೆ ಅಂತವಾ? ಸರಿ. ಮತ್ತು ಪ್ರೇಯರ್ ಮಾಡ್ತಾರೆ. ಏನೆಲ್ಲ ಪ್ರೇಯರ್ ಮಾಡ್ತಾರೆ? ಒಂದು ಜೈ ಕರ್ನಾಟಕ ಮತ್ತು ಅದೊಂದು, ಮತ್ತು ಜನಗಣಮನ, ಮತ್ತು ನಮ್ಮದೇ ಪ್ರೇಯರ್ ಇರ್ತದೆ. ನಿಮ್ಮ ಪ್ರೇಯರ್ ಯಾವುದು? ನಿಮ್ಮ ಪ್ರೇಯರ್ ಜೈ ಜನನಿ ಮತ್ತು ವಂದೇ ಮಾತರಂ ಮತ್ತು ಶುಭಾಷಿತ ಮತ್ತು ಅದು ಇಂಗ್ಲೀಷ್ ಸಾಂಗ್. ಎಷ್ಟು ಗಂಟೆ ಇರ್ತದೆ ನಿಮ್ಮದು ಅಸೆಂಬ್ಲಿ? ಅದು ಗಂಟೆ ಗೊತ್ತಾಗಲ್ಲ. ಅಂದರೆ 9:30ಇಂದ 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಹೇಗೆ? 10 ಗಂಟೆಗೆ. ಹಾಗಿದ್ರೆ ಅರ್ಧ ಗಂಟೆ ಅಸೆಂಬ್ಲಿ ಆಗ್ತದೆ ಅಂತಲ್ಲ? ನ್ಯೂಸ್ ಪೇಪರ್ ಎಲ್ಲ ಓದ್ತಾರಾ ಅಸೆಂಬ್ಲಿಯಲ್ಲಿ? ಹಾಂ. ನಿಮಗೆ ಓದಲಿಕ್ಕೆ ಅವಕಾಶ ಬಂದಿದಾ? ಇಲ್ಲ. ನಿಮ್ಗೆ ಏನು ಬರಲಿಲ್ಲ? ಸೀನಿಯರ್ಸ್ಗೆ ಮಾತ್ರವಾ? ಅವ್ರು ದೊಡ್ಡವರಿಗೆ ಮಾತ್ರ. ಅದೇ ಯಾರು? 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ಸಾ? ನಿಮ್ಮ ಕ್ಲಾಸ್ ಟೀಚರ್ ಯಾರು? ವೀಣೆ ಟೀಚರ್. ವೀಣೆ ಟೀಚರಾ? ಮುಂಚೆ 4th ಸ್ಟ್ಯಾಂಡರ್ಡಲ್ಲಿ ಯಾರಿದ್ರು? ಡೋರೆ ಟೀಚರ್. ಡೋರವಾ? ಯಾವುದೆಲ್ಲ ಸಬ್ಜೆಕ್ಟ್ಸ್ ಉಂಟು ನಿಮಗೆ? ಇಂಗ್ಲೀಷ್, ಕನ್ನಡ, ಮ್ಯಾಥ್ಸ್, EVS ಮತ್ತು ಕಂಪ್ಯೂಟರ್, GK, ಮೊರಲ್ ಸೈನ್ಸ್. GKಯಲ್ಲಿ ಏನು ಹೇಳ್ಕೊಡ್ತಾರೆ? ಅದು ಜನರಲ್ ನಾಲೆಡ್ಜ್ ಇದೆ. ಹೌದು. ಏನೆಲ್ಲ ನಿಮ್ಗೆ ಗೊತ್ತುಂಟು ಜನರಲ್ ನಾಲೆಡ್ಜು? ಅದರಲ್ಲಿ ಅದರದ್ದು ಹೆಸರೆಲ್ಲ. ಯಾವುದದು ಹೆಸರು? ಡಾಗ್ ನೇಮ್ ಎಂಥದ್ದೆಲ್ಲ ಮಾಡ್ತದೆ ಅಂತ ಕೇಳ್ತಾರೆ. GKಗೆ ಯಾರು ಬರೋದು? ಕ್ಲಾಸ್ ಟೀಚರ್ ಬರ್ತಾರೆ? ಕ್ಲಾಸ್ ಟೀಚರೇ. ಕ್ಲಾಸ್ ಟೀಚರೇ? ಫಸ್ಟ್ ಅವರ್ ಯಾವ್ದು ಇರ್ತದೆ ನಿಮಗೆ ಯೂಶ್ವಲಿ? ಇಂಗ್ಲೀಷ್ ಡೈಲಿ? ಇಂಗ್ಲೀಷೇ ಫಸ್ಟ್ ಅವರಾ? ಹೇಗಾಗ್ತದೆ ಕ್ಲಾಸ್ ಫಸ್ಟ್ ಅವರ್? ಚೆಂದ. ಲಾಸ್ಟ್ ಅವರ್ ಹೇಗಾಗ್ತದೆ? ಲಂಚ್ ಪೀರಿಯಡ್ಗಿಂತ ಮುಂಚೆದು ಒಂದು ಪೀರಿಯಡ್ ಇರ್ತದಲ್ಲ, ಅದು ಯಾವ ಕ್ಲಾಸ್ ಇರ್ತದೆ? EVS ಇಲ್ಲದ್ರೆ ಮ್ಯಾಥ್ಸ್ ಇರ್ತದೆ. ಓ, ಮ್ಯಾಥ್ಸ್ ಲಾಸ್ಟ್ ಅವರ್ ಇರ್ತದಾ? ನಿದ್ರೆ ಬರೋದಿಲ್ವ ಲಾಸ್ಟ್ ಅವರಲ್ಲಿ? ಹಸಿವೆ ಆಗ್ತಿರ್ತದಲ್ಲ? ಹಾಂ. ಬೆಳಿಗ್ಗೆ ಏನು ತಗೊಂಡು ಹೋಗ್ತೀಯ ಟಿಫಿನ್ಗೆ? ರೈಸ್ ಆ್ಯಂಡ್ ರಸಮ್ ಇಲ್ಲಾದರೆ ತಿಂಡಿ. ಸ್ಕೂಲಲ್ಲಿ ಊಟ ಇಲ್ವಾ? ಕ್ಯಾಂಟೀನ್ ಉಂಟಾ? ಇಲ್ವಾ? ಬೆಳಿಗ್ಗೆ ಏನು ತಿಂಡಿ ಏನು ತಗೊಂಡು ಹೋಗೋದಿಲ್ಲ ಮಿಡ್ಲಲ್ಲಿ ತಿನ್ನಲಿಕ್ಕೆ? ಇಲ್ಲ. ಏನಿಲ್ಲ, ಬೆಳಿಗ್ಗೆ ತಿನ್ಕೊಂಡು ಹೋಗ್ತೀಯಾ? ಏನೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ ಮನೆಯಲ್ಲಿ? ರೈಸ್ ಆ್ಯಂಡ್ ರಸಮ್ ಒಂದೊಂದ್ಸತಿ ಮಾಡ್ತಾರೆ, ಮತ್ತು ದೋಸೆ ಎಲ್ಲ ಮಾಡ್ತಾರೆ. ದೋಸೆಯಾ? ಎಷ್ಟು ದೋಸೆ ತಿಂತೀಯ? 2 ಅಷ್ಟೇ. 2 ಇಲ್ಲದ್ರೆ 3. ಅಮ್ಮ ಮಾಡೋದ್ರಲ್ಲಿ ಯಾವ್ದು ನಿಮಗೆ ಅಡುಗೆ ತುಂಬ ಇಷ್ಟ? ಇಡ್ಲಿ ಮತ್ತು ದೋಸೆ. ಇಡ್ಲಿ ಮತ್ತು ದೋಸೆಯಾ? ಅಮ್ಮ ಯಾವುದ್ರಲ್ಲಿ ತುಂಬ ಸ್ಪೆಷಲಿಸ್ಟ್? ಅದು ಬ್ಯೂಟಿಷನಲ್ಲಿ.
ಅಡುಗೆಯಲ್ಲಿ ಸ್ಪೆಷಲಿಸ್ಟ್ ಇಲ್ವಾ ಅವರು? ಅಡುಗೆ ಆಗಿದ್ರೆ ಒಳ್ಳೆ ಆಗೋದಿಲ್ಲ ಅಮ್ಮನದು? ಆಗ್ತದೆ. ಮನೇಲಿ ಎಷ್ಟು ಜನ ಇದ್ದೀರಿ? ಒಟ್ಟು 6. 6 ಜನ ಇದ್ದೀರಾ? ಯಾರೆಲ್ಲ? ಅಜ್ಜಿ, ಮಾಮ ಮತ್ತು ಅಣ್ಣ ಮತ್ತು ಅಮ್ಮ ಮತ್ತು ಅಪ್ಪ, ನಾನು. ಹೌದಾ? ಹೀಗೆ ಸ್ಕೂಲದು ವರ್ಕಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ? ಹೋಮ್ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ, ಯಾರು ಹೆಲ್ಪ್ ಮಾಡ್ತಾರೆ? ಅಣ್ಣ. ಅಣ್ಣ ಹೆಲ್ಪ್ ಮಾಡೋದಾ? ಅಣ್ಣ ಇಲ್ಲದೆ ಅಮ್ಮ. ಅಣ್ಣ ಏನು ಮಾಡ್ತಾನೆ? ಅವನು ಕಲಿತಾನೆ ಮತ್ತು ಆಟ ಆಡಲಿಕ್ಕೆ ಹೋಗ್ತಾನೆ. ಏನು ಕಲಿತಾನೆ ಅವನು? ಅವನು ಎಕ್ಸಾಮ್ ಯಾವುದೆಲ್ಲ ಇರ್ತದೆ ಅದು. ಅವನದು ಎಜುಕೇಷನ್ ಆಗಿದಾ? ಏನು ಕಲ್ತಿದ್ದಾನೆ ಅವನು? ಅವನು ಡ್ರಮ್ಸ್ ಅದೆಲ್ಲ ಕಲ್ತಿದ್ದಾನೆ. ಹೌದಾ? ಮನೇಲಿ ಉಂಟಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ? ಕೀಬೋರ್ಡ್ ಉಂಟು. ಕೀಬೋರ್ಡ್ ಉಂಟಾ? ನೀನೇನದ್ರಲ್ಲಿ ಎಲ್ಲ ಹುಷಾರಿದ್ಯಾ? ಎಲ್ಲದರಲ್ಲೂ ಇದೆಯಾ? ಭರತನಾಟ್ಯದಲ್ಲಿದ್ದೇನೆ ಮತ್ತು ಕೀಬೋರ್ಡಲ್ಲಿದ್ದೇನೆ. ಮತ್ತು ಕ್ಲಾಸಿಗೆ ಹೋಗ್ತೀರಾ ಅಲ್ಲ ಮನೆಯಲ್ಲಿಯಾ? ಕ್ಲಾಸಲ್ಲಿ. ಎಲ್ಲಿ ಕ್ಲಾಸ್ ಉಂಟು ನಿಮಗೆ? ಭರತನಾಟ್ಯದಲ್ಲಿ ನಿಟ್ಟೂರು ಮತ್ತು ಕೀಬೋರ್ಡ್ ಅಂಬಾಗಿಲ್. ಅಂಬಾಗಿಲ. ಯಾರು ನಿಮಗೆ ಅಲ್ಲಿ ಹೇಳಿಕೊಡೋದು? ರೋಹಿತ್. ರೋಹಿತಾ? ಮತ್ತು ಭರತನಾಟ್ಯದಲ್ಲಿ ಮಾನಸಿ ಮ್ಯಾಮ್. ಮಾನಸಿ ಮ್ಯಾಮ. ಎಷ್ಟು ಗಂಟೆ ಇರ್ತದೆ ನಿಮಗೆ ಭರತನಾಟ್ಯ ಕ್ಲಾಸಸ್? 4:35 ಇರ್ತದೆ. ಡೈಲಿ ಇರ್ತದಾ? ಡೈಲಿ ಇರೋದಿಲ್ಲ. ಹಾಂ. ಸ್ಯಾಟರ್ಡೆ ಮತ್ತು ಮಂಡೇ ಇರ್ತದೆ. ಸಂಡೇ ಫ್ರೀಯಾ? ಸಂಡೇ ಫ್ರೀ ಇರ್ತದೆ. ಸಂಡೇ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಫ್ರೀ ಟೈಮಲ್ಲಿ ಓದ್ತೇನೆ ಮತ್ತು ಆಟ ಆಡ್ತೇನೆ ಅಷ್ಟೇ. ಅಮ್ಮನಿಗೆ ಹೆಲ್ಪ್ ಮಾಡೋದೆಲ್ಲ ಏನಿಲ್ಲ? ಮಾಡ್ತೇನೆ. ಎಂತೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಗುಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ ಮತ್ತು ಓಡಿಸ್ತೇನೆ. ಹೌದಾ? ಅಮ್ಮ ಮೇಕಪ್ ಎಲ್ಲ ಮಾಡ್ತಾರಾ ನಿಮಗೆ? ನಿಮಗೆ ಮಾಡಲಿಕ್ಕೆ ಗೊತ್ತುಂಟಾ ಮೇಕಪ್ ಎಲ್ಲ? ಹಾಂ. ಹೇಗೆ ಮಾಡ್ತಾರೆ ಮೇಕಪ್? ಫಸ್ಟ್ ಕ್ರೀಮ್ ಹಾಕ್ತಾರೆ ಮತ್ತು ಫೌಂಡೇಶನ್ ಹಾಕ್ತಾರೆ. ಫಸ್ಟ್ ಯಾವ ಕ್ರೀಮ್ ಹಾಕೋದು? ಅದು ಎಂತನ ಒಂದು ಕ್ರೀಮ್ ಇಡ್ತಾರೆ ಮತ್ತು ಫೌಂಡೇಶನ್ ಹಾಕ್ತಾರೆ ಮತ್ತು ಪೌಡರ್ ಹಾಕ್ತಾರೆ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಐಲೈನರ್ ಹಾಕ್ತಾರೆ ಮತ್ತು ಲಿಪ್ಸ್ಟಿಕ್ ಹಾಕ್ತಾರೆ ಮತ್ತು ಐ ಶ್ಯಾಡೋ ಹಾಕ್ತಾರೆ. ಐ ಶ್ಯಾಡೋ. ಆಗ ಮೇಕಪ್ ಆಯಿತಾ? ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರಾ? ಹಾಂ. ಇವತ್ತು ನಿಮಗೆ ಯಾರು ಹೇರ್ ಸ್ಟೈಲ್ ಮಾಡಿದ? ಅಮ್ಮವೇ? ಹಾಂ. ಮೇಕಪ್ಸ್ ಅವರೇ ಮಾಡಿದ್ರಾ? ಹಾಂ. ಇದು ಡ್ರೆಸ್ ಎಲ್ಲಿ ತಗೊಳೋದು? ಅದು ಜಯಲಕ್ಷ್ಮಿಯಲ್ಲಿ ತಗೊಂಡು. ಹೋಗಿದ್ಯಾ ಶಾಪಿಂಗ್ಗೆ? ನೀವು ಸ್ಕೂಲಲ್ಲಿ ಯಾವುದಾದ್ರೂ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ಉಂಟಾ? ಅಷ್ಟಿಲ್ಲ. ಯಾಕೆ? ಸ್ಕೂಲಲ್ಲೆಲ್ಲ ಜೋರಿದ್ದಾರಾ? ಅದು ಕೆಲವು ಸತಿ ಪಾಪ ಇರ್ತಾರೆ, ಕೆಲವು ಸತಿ ಫುಲ್ ಜೋರು. ಈಗ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ದ್ವಿತಿ ಮತ್ತು ತೃಪ್ತಿ. ಹೌದು, ಇಬ್ಬರೇ? ತುಂಬ ಜನ ಇದ್ದಾರೆ. ಇವರಿಬ್ಬರು ನಿಮ್ಮದು ಬೆಸ್ಟ್ ಫ್ರೆಂಡ್. ಸ್ಕೂಲಲ್ಲಿ ಅಲ್ಲ, ನಿನ್ನ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್? 27. 27ನಾ? ಫಸ್ಟ್ ಬೆಂಚಲ್ಲಿ ಇದ್ದೀಯ ನೀನು? ಇಲ್ಲ. ಮತ್ತೆ ರೊಟೇಷನ್ ಆಗ್ತಾ ಇರ್ತದೆ. ಹೌದಾ? ಅಂದರೆ ಈಗ ನೀನು ಫಸ್ಟ್ ಬೆಂಚಲ್ಲಿ, ಇವತ್ತು ನೀನು ಫಸ್ಟ್ ಬೆಂಚ್ ಇದ್ದರೆ ನೆಕ್ಸ್ಟ್ ವೀಕ್ ಸೆಕೆಂಡಾ? ಹಾಗೆಯಾ? ಯಾರು ನಿಮ್ಮದು ಕ್ಲಾಸ್ ರೆಪ್? ಅವರೇ, ವೀಣಾ ಟೀಚರ್. ಅಲ್ಲಲ್ಲ, ಕ್ಲಾಸ್ ರಿಪ್ರೆಸೆಂಟೇಟಿವ್ ಅಂತ ಒಬ್ರು ಇರ್ತಾರಲ್ಲ, ಅಂದರೆ ಕ್ಲಾಸ್ ಲೀಡರ್. ಅದು ಎಲ್ಲರಿಗೆ ಸಹ ಹೆಲ್ಪ್, ಎಲ್ಲ ಸಹ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್. ಯಾಕೆ ಹಾಗೆ ಒಬ್ಬರು ಅಂತ ಪರ್ಟಿಕ್ಯುಲರ್ ಒಬ್ಬರನ್ನೇ ಫಿಕ್ಸ್ ಮಾಡಲಿಲ್ವಾ? ಈಗ ನಿಮಗೆ ಕಂಪ್ಲೇಂಟ್ ಎಲ್ಲ ಇರ್ತದೆ ಒಮ್ಮೊಮ್ಮೆ ಸಬ್ಜೆಕ್ಟ್ಸ್ ಅದೆಲ್ಲ, ಆವಾಗ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಾ? ಟೀಚರ್ ಒಟ್ಟಿಗೆ. ಡೈರೆಕ್ಟ್ ಟೀಚರ್ ಒಟ್ಟಿಗೆ ಹೋಗೋದು? ಬೇರೆ ಸ್ಟೂಡೆಂಟ್ಸ್ ಈಗ ನಿಮ್ಮದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಅವರು ಹೆಲ್ಪ್ ಮಾಡ್ತಾರೆ. ಹೌದು. ಈಗ ನಿಮ್ಮದು ಒಬ್ಬರು ಟೀಚರ್ ಬರಲಿಲ್ಲ ಅಂತ ಅಂದ್ಕೋ, ಆವಾಗ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಕ್ಲಾಸ್ ರೆಪ್ ಹೋಗಿ ಕೇಳಬೇಕಲ್ವಾ, ಯಾರಿದ್ದಾರೆ ಇವತ್ತು ಟೀಚರ್, ಒಬ್ಬರು ಟೀಚರ್ ಬರಲಿಲ್ಲ, ಅವರ ಬದಲಿಗೆ ಏನು ಮಾಡ್ತೀರಿ ಅಂತ? ಇಲ್ಲ, ನಾವು ಸುಮ್ಮನೆ ಕೂತ್ಕೊಳ್ತೇವೆ. ವಾ, ಅಂಥ ಸಹ ಕ್ಲಾಸ್ ಯಾವುದು ಬೇಡ ನಿಮಗೆ? ಕ್ಲಾಸ್ ಟೀಚರ್ ಆಬ್ಸೆಂಟ್ ಆದರೆ ನಿಮಗೆ ಖುಷಿ ಇಲ್ಲ ಅಲ್ವಾ? ಹೌದು, ನಿಮಗೆ ಯಾವ ಟೀಚರ್ ಬರಲಿಲ್ಲ ಅಂದರೆ ತುಂಬ ಖುಷಿ ಆಗ್ತದೆ? ಯಾರು ಸಹ ಅಲ್ವಾ? ಎಲ್ಲರೂ ಬಂದರೆ ಖುಷಿಯಾ? ಇಲ್ಲಾಂದರೆ ಕೆಲವರಿಗೆ ಇರ್ತದಲ್ಲ, ಮ್ಯಾಥ್ಸ್ ಟೀಚರ್ ಬರಲಿಲ್ಲ, ನಾವು ಇವತ್ತು ಮ್ಯಾಥ್ಸ್ ಟೀಚರ್ ಇಲ್ಲ, ಗಮ್ಮತ್ತು ಮಾಡ್ಬೋದು, ಆ ಥರ ಏನಿಲ್ಲ ಇಲ್ವಾ? ಮತ್ತು ಸ್ಕೂಲಿಗೆ ಹೋಗುವಾಗ ರಿಕ್ಷಾದಲ್ಲಿ ಹೋಗೋದು ಅಂತ ಹೇಳಿದೆಯಲ್ಲ, ಈವ್ನಿಂಗ್ ಬರುವಾಗ ಸಹ ರಿಕ್ಷಾದಲ್ಲೇ ಬರೋದಾ? ಹಾಂ. 7 ಮೆಂಬರ್ಸ್ ಹೇಗೆ ಕೂತ್ಕೋತೀರಾ ರಿಕ್ಷಾದಲ್ಲಿ? 4 ಜನ ಕೂತ್ಕೊಳಿಸ್ತೇವೆ, ಮತ್ತು ತೊಡೆಯ ಮೇಲೆ ಕೂತ್ಕೊಳಿಸ್ತೇವೆ, ಇಲ್ಲದ ಕೆಲವು ಸತಿ ನಿಲ್ಲಿಸ್ತೇವೆ. ಯೂನಿಫಾರ್ಮ್ ಉಂಟಾ? ಡೈಲಿ ಯೂನಿಫಾರ್ಮಾ? ಯಾವ ಕಲರ್ ಯೂನಿಫಾರ್ಮ್? ಬ್ಲೂ ಕಲರ್, ಡಾರ್ಕ್ ಬ್ಲೂ. ಅದು ವೀಕ್ಲಿ ಅಲ್ಲ, ಚೇಂಜಸ್ ಏನಿಲ್ಲ, ಡೈಲಿ ಒಂದು. ಈವ್ನಿಂಗಿಗೆ ವೆನಸ್ಡೇಗೆ ಯೆಲ್ಲೋ ಮತ್ತು ಬ್ಲ್ಯಾಕ್. ಮತ್ತು ಬೇರೆ ಡೇ ಎಲ್ಲ ಒಂದೇ ಯೂನಿಫಾರ್ಮಾ? ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಎಲ್ಲ ಆಗಿದಾ? ಹಾಂ. ಯಾವುದೆಲ್ಲ ಕಾಂಪಿಟೇಷನ್ ಇತ್ತು? ರಂಗೋಲಿ ಕಾಂಪಿಟೇಷನ್ ಇತ್ತು, ಮತ್ತು
ಅವರ ಕ್ರಾಫ್ಟ್ ಇತ್ತು ಮತ್ತು ಮತ್ತು ವೇಸ್ಟ್ ಇದ್ದು ಎಂತಾದರೂ ಮಾಡಲಿಕ್ಕೆ. ಬೆಸ್ಟ್ ಫ್ರಮ್ ವೇಸ್ಟಾ? ನೀ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಹಾಂ. ಏನು ಮಾಡಿದ್ಯಾ ಬೆಸ್ಟ್ ಫ್ರಮ್ ವೇಸ್ಟಿಗೆ? ಅದು ಹೂ ಮಾಡಿದೆ ಚಂದ. ಯಾವುದರಲ್ಲಿ? ಪೇಪರಲ್ಲಿಯಾ? ಅದೆಲ್ಲ ಯಾರು ಹೇಳಿಕೊಡೋದು ಮನೆಯಲ್ಲಿ? ಅಮ್ಮ. ಅಮ್ಮ ಹೇಳಿಕೊಡೋದಾ? ಮತ್ತು ನೀನೀಗ ಸಂಜೆ ಹೋಗ್ತೀಯಲ್ಲ ಮನೆಗೆ, ಆವಾಗ ಹೋದಾಗ ನಿನ್ನದೇನೆಲ್ಲ ದಿನಚರಿ? ಲೈಕ್ ಆಡ್ಲಿಕ್ಕೆ ಹೋಗ್ತೀಯಾ, ಓದ್ತೀಯಾ, ಅಲ್ಲ ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ, ಹೇಗೆ? ಓದ್ತೇನೆ. ಓದೋದೆಯಾ? ಹಾಂ, ಚಹಾ ಕುಡಿದು ಓದ್ತೇನೆ. ಹೌದಾ? ನಿಮ್ಮದು ಫ್ಯಾಮಿಲಿ ಟೂರಲ್ಲಿ ಹೋಗಿದ್ದಾರಾ? ಹಾಂ. ಎಲ್ಲಿ ಹೋಗಿದ್ದೀರಿ? ಅಲ್ಲಿ ಹೆಸರು ಮಲ್ಪೆ ಬೀಚಿಗೆ ಹೋಗಿದ್ದೇವೆ, ಮತ್ತು ಕೃಷ್ಣ ಮಠಕ್ಕೆ ಹೋಗಿದ್ದೇವೆ, ಮತ್ತು ದೂರ ದೂರ ಪ್ಲೇಸಿಗೆ ಹೋಗಿದ್ದೇವೆ. ಅದೇ ದೂರ ದೂರ ಯಾವ ಪ್ಲೇಸ್? ಅದು ಹಳೆ ಬೇಲೂರು ಎಲ್ಲ ಹೋಗಿದ್ದೇವೆ. ಹೇಗೆ ಹೋಗಿದ್ರಿ? ಬಸ್ಸಲ್ಲಿ. ಎಷ್ಟು ಜನ ಇದ್ದರು? ಮತ್ತು ಊರು ಜನ ಎಲ್ಲ ಬಂದಿದ್ರು. ಓ, ಊರದು ಸಂಘದ ಟ್ರಿಪ್ ಹೋಗ್ತಾರಲ್ಲ ಹಾಗೆ ಬರೋದಾ? ನೀನು ಸಹ ಹೋಗಿದ್ಯಾ? ಗಮ್ಮತ್ತಾಗಿತ್ತಾ? ಹಾಂ. ನೀನು ಈಗ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ಯಲ್ಲ, ವಿನ್ ಆಗಿದೆಯಾ? ಇನ್ನೂ ಹೇಳಿಲ್ಲ. ಯಾವಾಗ ಅದು ಕಾಂಪಿಟೇಷನ್? ಆವಾಗ ರಜೆಯಲ್ಲೆಲ್ಲ ಆಗಿತ್ತು. ರಜೆಯಲ್ಲಿ ಕಾಂಪಿಟೇಷನ್ ಮಾಡಿದಾ? ಎಂತ ಆನ್ಲೈನಾ? ಫಸ್ಟ್ 4th ಸ್ಟ್ಯಾಂಡರ್ಡ್ ಇರುವಾಗ ಆಫ್ಲೈನ್ ಇತ್ತು, 5th ಸ್ಟ್ಯಾಂಡರ್ಡ್ ಇರುವಾಗ ಆನ್ಲೈನ್ ಇತ್ತು, ಮತ್ತೆ ಶಾಲೆ ಶುರು ಆಯಿತು. ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನು ಸಹ ಕಾಂಪಿಟೇಷನ್ ಎಲ್ಲ ಮಾಡಲಿಲ್ಲ? ಮಾಡಿದ್ದಾರೆ. ಏನು ಮಾಡಿದರು? ಅದು ಕ್ರಾಫ್ಟ್ ಮಾಡಿದ್ದಾರೆ ಮತ್ತು ರಂಗೋಲಿ ಮಾಡಿದ್ದಾರೆ. ಪಾರ್ಟಿಸಿಪೇಟ್ ಮಾಡಿದ್ಯಾ ಕ್ರಾಫ್ಟ್ ಅದನ್ನು? ಹಾಂ. ಮಲ್ಟಿ ಟ್ಯಾಲೆಂಟೆಡ್ ನೀನು ಅಲ್ವಾ? ಓನ್ಲಿ ಒಂದು ಇದಕ್ಕೆ ಪರ್ಟಿಕ್ಯುಲರ್ ಇದಕ್ಕೆ ಮಾತ್ರ ಸೀಮಿತ ಅಂತ ಉಂಟಾ? ಇಲ್ಲ, ಎಲ್ಲದರಲ್ಲಿ ಮಾಡಿದ್ಯಾ? ನಿಮ್ಮ ಕ್ಲಾಸಲ್ಲಿ ಯಾರು ಟಾಪರ್? ದೀಪ್ನಾ, ತೃಪ್ತಿ ಮತ್ತು ಶ್ರೀನಿಧಿ. ನೀನಿಲ್ವಾ? ಏನು ನೀನಿಂದಲ್ಲ ಅದದು ಖಾಲಿ ಡ್ಯಾನ್ಸ್ ಮಾಡಿದ್ರೆಲ್ಲ ಟೈಮ್ ಹೋಗ್ತದೆ ಹೇಗೆ? ನಾನು ಸ್ವಲ್ಪ ಇದು ಮೀಡಿಯಮ್. ಮೀಡಿಯಮ್ಮ. ಟ್ಯೂಷನ್ಗೆ ಹೋಗ್ತೀಯಾ? ಇಲ್ಲ. ಅದಕ್ಕೆ ಟ್ಯೂಷನ್ಗೆ ಹೋಗೋದಿಲ್ಲ? ಅಮ್ಮನ ಹತ್ರ ಹೇಳು ಸರ್, ಅಮ್ಮ ಬ್ಯೂಟಿ ಪಾರ್ಲರಲ್ಲೇ ಇರ್ತಾರ ಅಂತಲ್ಲ? ಫಸ್ಟ್ ಟ್ಯೂಷನ್ಗೆಲ್ಲ ಸೇರಿಸಿದ್ರು, ಮತ್ತೆ ಬಿಟ್ಟು. ಯಾಕೆ ನೀನು ಓದೋದಿಲ್ಲ ಅಂತ ಗೊತ್ತಾಯ್ತೇನು ಅಮ್ಮನಿಗೆ? ಅದಕ್ಕೆ ಟ್ಯೂಷನ್ಸ್ ಬೇಡ? ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ಬಿಡಲ್ಲ ಅಲ್ಲ. ಅಲ್ಲಿಯಾ? ಎಷ್ಟು ಗಂಟೆ ಇರ್ತಿತ್ತು ನಿಮಗೆ ಟ್ಯೂಷನ್? ಶಾಲೆ ರಜೆ, ಅದು ರಜೆ ಆಗುವಾಗ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಮತ್ತೆ ಈವ್ನಿಂಗ್ ಮಾಡ್ತಾರೆ. ಈವ್ನಿಂಗಾ? ಎಲ್ಲಿ ಮನೆ ಹತ್ತಿರವೇ ಇತ್ತು ಅಲ್ಲ ದೂರ? ಮನೆ ಹತ್ತಿರ. ಹೌದಾ? ಏನೆಲ್ಲ ಮನೆಯಲ್ಲಿ ತಿಂಡಿ ಮಾಡ್ತಾರೆ ಅಮ್ಮ ಸ್ಪೆಷಲ್ ಎಲ್ಲ? ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಮತ್ತು ಚಪಾತಿ ಮಾಡ್ತಾರೆ, ಪೂರಿ ಮಾಡ್ತಾರೆ, ಮತ್ತು ಉರ್ದು ದೋಸೆ ಮಾಡ್ತಾರೆ ಅಷ್ಟೇ. ಬೇರೇನು ಮಾಡೋದಿಲ್ಲ? ಪುಲಾವ್ ಎಲ್ಲ ಮಾಡೋದಿಲ್ಲ? ಚಿತ್ರಾನ್ನ ಮಾಡ್ತಾರೆ. ಮತ್ತು ನೀನು ಹೇಳಲ್ಲ ಲಿಸ್ಟಲ್ಲಿ? ಮನೇಲಿ ಯಾರು ನಿಮಗೆ ತುಂಬ ಬೈಯೋದು, ಅಮ್ಮನ ಅಪ್ಪ? 2 ಜನ. ಇಬ್ಬರು ಸಹ ಬೈತಾರ? ಏನಂತ ಬೈತಾರೆ ಕೋಪ ಬಂದಾಗ? ಕೋಪ ಬಂದಾಗ ನಿಮಗೆ ಸುಮ್ಮನೆ ಇರಲಿಕ್ಕೆ ಆಗಲ್ವಾ, ಯಾಕೆ ತಂಟೆಗೆ ಹೋಗೋದು ಎಲ್ಲ ಹೇಳ್ತಾರೆ ಅಷ್ಟೇ. ಮತ್ತೆ ಬೈತಾರೆ. ಸರಿ, ಎಂತೆಂತ ಬೈತಾರೆ ಅದನ್ನೇ ಕೇಳಿ ನಾನು, ಏನು ಬೈತಾರೆ ಅಂತ? ಅದು ಗೊತ್ತಿಲ್ಲ. ಗೊತ್ತಿಲ್ಲ? ಮತ್ತೆ ಯಾರು ನನಗೆ ಬೈಯೋದಾ? ಅಲ್ಲ, ನಿನಗೆ ತಾನೆ, ನಿನಗೆ ಬೈಯೋದು ನಿನಗೆ ಗೊತ್ತಿರಬೇಕಲ್ಲ ಏನು ಬೈತಾರೆ ಅಪ್ಪ ಅಂತ. ಅದು ಅಪ್ಪ ಅದು ಅಪ್ಪ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಹೇಳ್ತಾರೆ, ಮತ್ತು ನಿಮಗೆ ಸುಮ್ಮನೆ ಇರಲಿಕ್ಕೆ ಆಗಲ್ಲ, ಒಂದು ಪೆಟ್ಟು ಕೊಡ್ತಾರೆ ಅಷ್ಟೆ. ಅಪ್ಪನನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯ ಮತ್ತೆ ನೀನು? ಅಪ್ಪ ಈಗ ಜೋರು ಮಾಡಿ ಹೋಗ್ತಾರಲ್ಲ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀವಿ? ಮಾತಾಡಲ್ಲ, ಮತ್ತು ಸ್ವಲ್ಪ ಹೊತ್ತೊಮ್ಮೆ ಮಾತಾಡ್ತೇನೆ. ನೀನು ಹೋಗಿ ಮಾತಾಡೋದಾ? ಅಪ್ಪ ಬಂದು ಮಾತಾಡಿಸೋದಿಲ್ಲ? ಒಂದೊಂದ್ಸತಿ ಅವರು, ಒಂದೊಂದ್ಸತಿ ನಾನು. ನನಗೆ ತುಂಬ ಬೇಜಾರಾದ ವಿಷಯ ಯಾವುದು? ಹೊಡಿತಾರಲ್ಲ ಅದು. ಹೊಡೆದಾಗ ತುಂಬ ಬೇಜಾರಾಗ್ತದಾ? ಓಕೆ. ತುಂಬ ಖುಷಿಯಾದ ಮೂಮೆಂಟ್ ಯಾವುದಾದ್ರೂ ಉಂಟಾ? ಉಂಟಾ? ಏನು? ಸ್ಕೂಲಲ್ಲಿ ಅದು ಮಲ್ಲಜ್ಜೆ ಮಳಿಗೆಯಲ್ಲಿ ಒಂದು
ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಅಂತ ಇತ್ತು. ಅದು ಅವರು ಕನ್ನಡ ಟೀಚರ್ ಕಾಮಿಡಿ ಮಾಡಿ ಹೇಳಿದ್ರು. ಅದೇ ಗಮ್ಮತ್ತಾ. ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ, ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಂದು ಯಾವುದು ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ತಾ ಇದೆಯಲ್ವಾ? ಸೊ ಏನೆಲ್ಲ ಟ್ಯಾಲೆಂಟ್ಸ್ ಇದೆ ನಿನ್ನಲ್ಲಿ? ಡ್ಯಾನ್ಸ್ ಇದೆ, ಮತ್ತು ಕೀಬೋರ್ಡ್ ಎಲ್ಲ ಇದೆ, ಮತ್ತು ಅದೇ ಕ್ಲಾಸ್ ಇದೆ. ಯಾವ ಕ್ಲಾಸ್? ಅದು ಕ್ಲಾಸಲ್ಲಿ ಓದಿದ್ದಲ್ಲ. ಮತ್ತು ಈಗಷ್ಟೇ ಮೀಡಿಯಮ್ ಅಂತ ಹೇಳಿದೆ ಕ್ಲಾಸಲ್ಲಿ. ಅದು ಓದಿದರೆ ಅದು ಮಂಡ್ಯದಲ್ಲಿ ಸ್ವಲ್ಪ ನೆನಪು ಹೋಗ್ತದೆ. ಯಾಕೆ ನೆನಪು ಹೋಗೋದು? ಡ್ಯಾನ್ಸ್ ಅದರಲ್ಲಿ ಕಾನ್ಸಂಟ್ರೇಟ್ ಇರ್ತದ ಅಂತ ಅಲ್ವಾ? ಎಲ್ಲಿಯಾದರೂ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ ಹೊರಗಡೆ? ಸ್ಕೂಲಲ್ಲದೆ ಹೊರಗಡೆ ಎಲ್ಲಿ ಹೋಗಿದ್ಯಾ? ಕೃಷ್ಣ ಕಾಂಪಿಟೇಷನ್ ಇತ್ತು, ಅದರಲ್ಲಿ ನಾನೇ ಫಸ್ಟ್ ಬಂದದ್ದು. ಮತ್ತು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು, ಅದರಲ್ಲಿ ಸಹ ನಾನೇ ಫಸ್ಟ್ ಆದದ್ದು. ಫ್ಯಾನ್ಸಿ ಡ್ರೆಸ್ ಏನು ಮಾಡಿದ್ಯಾ? ಅದು ಮಹಿಷಮರ್ದಿನಿದು ನಾನಿದ್ದು ರಾಕ್ಷಸಿ ಹಾಕಿದ್ದೆ ಅಷ್ಟೇ. ಡೈಲಾಗ್ಸ್ ಏನು ಹೇಳಲಿಕ್ಕೆ ಇರಲಿಲ್ಲಲ್ಲ? ಹೇಳಿದ್ದೆ. ಡೈಲಾಗ್ ಹೇಳ್ತೀಯ ಈಗ ಒಂದು ಮಹಿಷನದು? ನೆನಪು ಹೋಗಿದೆ ನನಗೆ. ಮತ್ತು ಏನು ನೆನಪುಂಟು ನನಗೆ ಈಗ ಹೇಳಿ ನೋಡ. ಏನು ನೆನಪಿದೆ ಹೇಳು. ಇಲ್ಲ, ಏನು ನೆನಪಿಲ್ಲ. ಸಾಂಗ್ಸ್ ಏನಾದರೂ ಹೇಳ್ತೀಯಾ? ಸರಿ ಹೇಳ್ತೆ. ಹೇಳು. ಕೋಲನಾಡಿದ ರಂಗ ಕೋಲನಾಡಿದ, ಕೋಲು 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 ರಂಗ ಚೆಂಡನಾಡಿದ, ಜಾನವಿಯ ತೀರವಂತೆ ಜನಕರಾಯಿನ ಕುವರಿಯಂತೆ, ಜಾನನಿಯ ತೀರವಂತೆ ಜನಕರಾಯಿನ ಕುವರಿಯಂತೆ, ಜಾಣ ನೀನು ಬರಬೇಕಂತೆ ಜಾನಕಿಗೆ ವಿಹಾವಂತೆ, ಕೋಲನಾಡಿದ ರಂಗ ಕೋಲನಾಡಿದ, ಕೋಲು 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 ರಂಗ ಚೆಂಡನಾಡಿದ, ಕುಂಡನಿಯ ನಗರವಂತೆ ಭೀಷ್ಮ ತನ್ನ ಕುವರನಂತೆ, ಕುಂಡನಿಯ ನಗರವಂತೆ ಭೀಷ್ಮ ತನ್ನ ಕುವರನಂತೆ, ಶಿಶುಪಾಲಕ್ಕೆ ಒಳ್ಳಾಳಂತೆ ನಿನಗೆ ಓಲೆ ಬರೆದಾಳಂತೆ, ಕೋಲನಾಡಿದ ರಂಗ ಕೋಲನಾಡಿದ, ಕೋಲು 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 ರಂಗ ಚೆಂಡನಾಡಿದ, ಕೌರವರು ಪಾಂಡವರು ಜೂಜನಾಡಿ ಸೋತರಂತೆ, ಕೌರವರು ಪಾಂಡವರು ಜೂಜನಾಡಿ ಸೋತರಂತೆ, ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ, ಕೋಲನಾಡಿದ ರಂಗ ಕೋಲನಾಡಿದ, ಕೋಲು 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 ರಂಗ ಚೆಂಡನಾಡಿದ. ಆಯಿತಾ? ಒಳ್ಳಾಯ್ತು ಸಾಂಗ್. ಯಾರು ಹೇಳಿಕೊಟ್ಟದ್ದು? ಅಮ್ಮ. ಅಮ್ಮ ಹೇಳಿಕೊಟ್ಟದ. ಮನೇಲಿ ಭಜನೆ ಎಲ್ಲ ಮಾಡ್ತೀರಾ? ನಮ್ಮ ಮನೆ ಹತ್ತಿರ ಭಜನಾ ಮಂದಿರ ಉಂಟು. ಹೋಗ್ತೀರಾ ಭಜನೆಗೆ? ಯಾವ ವಾರ ಇರ್ತದೆ ಭಜನೆ? ಮಂಡೆ ಇರ್ತದೆ. ಮಂಡೆ ಇರ್ತದ. ಸರಿ, ನೀನೀಗ ಯಾವುದಾದ್ರೂ ಅಮ್ಮನ ಹತ್ರ ಸುಳ್ಳು ಹೇಳಿದ ವಿಷಯ ಉಂಟಾ? ಇಲ್ಲ. ಸತ್ಯವೇ ಹೇಳಿದ್ಯಾ? ನಾನು ಸತ್ಯ ಸುಳ್ಳು ಹೇಳಿದ್ದೆ. ಅಂದರೆ ಏನು ಸುಳ್ಳು ಹೇಳಿದ್ಯಾ ಇಲ್ಲಿ ತನಕ? ತುಂಬ ಹೇಳಿದ್ದೆ. ಯಾವುದಾದ್ರೂ ಒಂದು ಹೇಳು ಸಾಕು. ತುಂಬ ಹೇಳಿದೆ ಅಂತ ನಂಗೆ ಗೊತ್ತಾಯ್ತು ನಿನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡುವಾಗಲೇ. ಅವನು ಸುಮ್ಮನೆ ಹೊಡಿದಿದ್ದು. ಯಾರು? ರತೀಶ್ ಅಣ್ಣ ಸುಮ್ಮನೆ ಹೊಡಿತಾನೆ ಅಂತ ಹೇಳಿದ್ದೆ. ನಾನು ಹೊಡೆಯೋದಿಲ್ಲ ಆ್ಯಕ್ಚುಲಿ. ಹೊಡಿತಾನೆ. ಅದರಲ್ಲಿ ಸುಳ್ಳೇನು ಬಂತು? ಅದು ನಿಜವೇ ಅಲ್ವಾ? ಅವನು ಸರಿ ಹೊಡಿತಾನೆ, ಆದರೆ ಸಿಟ್ಟು ಬಂದರೆ ನಾನು ಸುಳ್ಳು ಹೇಳ್ತೆ. ಆಗ ಅಮ್ಮ ಏನು ಮಾಡ್ತಾರೆ? ನೀನು ಸುಳ್ಳು ಹೇಳ್ತೀಯಲ್ಲ, ಈಗ ನೀನು ಅಣ್ಣ ಹೊಡೆದಿ ಅಂತ ಹೇಳಿದೆ, ಆಗ ಅಮ್ಮ ಏನು ಆ್ಯಕ್ಷನ್ ತೊಗೊಳ್ತಾರೆ? ಬೈತಾರೆ ಅವನಿಗೆ. ಹೌದಾ? ನೆಕ್ಸ್ಟ್ ಡೇಯಿಂದ ನಿಮಗೆ ಬೈಯೋದಿಲ್ವಾ? ಮನಸ್ಸತ್ತು ಬೈತಾರ. ಮನೇಲಿ ನಿಮ್ಮದು ಮೋಸ್ಟ್ ಹ್ಯಾಪಿ ಮೂಮೆಂಟ್ಸ್ ಯಾವುದು? ಟ್ರಿಪ್ ಹೋದಲ್ಲ. ಮತ್ತು ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಸಂಡೇ ಆಗ್ತೀರಾ ಅಲ್ಲ ರಜೆ ಇದ್ದಾಗ ಮಾತ್ರ? ರಜೆ ಇರುವಾಗ ಮಾತ್ರವಾ? ರಜೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದ್ದಿ? ಈಗ ವೆಕೇಷನ್ ಇತ್ತಲ್ಲ ನಿಮಗೆ, ಲಾಸ್ಟ್ ಎಲ್ಲಿ ಹೋಗಿದ್ದಿ ವೆಕೇಷನಲ್ಲಿ? ಬೇಲೂರಿಗೆ ಹೋಗಿದ್ದೇನೆ. ಮತ್ತು ಹಳೆ ಈ ಸಲ ಹೋದದ್ದಾ? 2021. ಈ ಸಲ ಎಲ್ಲಿ ಹೋಗ್ಲಿಲ್ವಾ? ಕರ್ಕೊಂಡು ಹೋಗಲಿಲ್ಲ ಅಮ್ಮ?
ಅಮ್ಮ ಎಂತ ಬ್ಯುಸಿ ಇರ್ತಾರಾ? ಬೀಚಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಅಲ್ಲಿಗೆ ಎಲ್ಲ. ಯಾವ ಬೀಚ್? ಮಲ್ಪೆ ಬೀಚ್. ಮಲ್ಪೆ ಬೀಚ್ಗೆ ಹೋಟೆಲ್ಗೆಲ್ಲ ಹೋಗ್ತೀರಾ? ಹಾಂ. ಹೋಟೆಲಲ್ಲಿ ಯಾವುದು ನಿಮ್ಮದು ಫೇವ್ರೆಟ್ ಫುಡ್? ಪೂರಿ. ಪೂರಿಯಾ? ಯಾವುದು ನಿಮ್ಮದು ಫೇವ್ರೆಟ್ ಹೋಟೆಲ್? ಕಿದಿಯೂರು ಮತ್ತು ತ್ರಿವೇಣಿ. ತ್ರಿವೇಣಿಯಾ? ತ್ರಿವೇಣಿಯಲ್ಲಿ ದೊಡ್ಡ ದೊಡ್ಡ ಮಸಾಲೆ ದೋಸೆ ಸಿಗ್ತದಲ್ಲ, ತಿಂದಿದೆಯಾ? ಇಷ್ಟವಾ ನಿನಗೆ? ಮತ್ತು ಐಸ್ ಕ್ರೀಮ್ ಎಲ್ಲ ಇಷ್ಟ ಅಲ್ವಾ? ಇಷ್ಟ ಅಲ್ವಾ? ನಿಮ್ಮದು ಫೇವ್ರೆಟ್ ಫುಡ್ಡು? ಫೇವ್ರೆಟ್ ಫುಡ್ ಅದೇ ಪೂರಿ ಮತ್ತು ಮಸಾಲೆ ದೋಸೆ. ಫೇವ್ರೆಟ್ ಕಲರ್ ಯಾವುದು? ಸ್ಕೈ ಬ್ಲೂ. ಸ್ಕೈ ಬ್ಲೂ. ಇವತ್ತು ನೀನು ಯಾವ ಕಲರ್ ಹಾಕಿ ಬಂದಿದ್ದಿ? ಎಲ್ಲೋ. ಎಲ್ಲೋ ಕಲರಾ? ಮತ್ತು ಬ್ಲೂ ಫೇವ್ರೆಟ್ ಅಂದರೆ ಯಾಕೆ ಯೂನಿಫಾರ್ಮ್ ಬ್ಲೂ ಅಂತೇಳಿ ಬ್ಲೂವೇ ಇಷ್ಟವಾ? ಹೌದಾ? ನನಗೆ ಅದೇ ಇಷ್ಟ. ಅದೇ ಇಷ್ಟವಾ? ಮತ್ತು ನೀನು ಸ್ಕೂಲಲ್ಲಿ ಯಾವುದಾದ್ರೂ ಪೋಖ್ರಿ ಮಾಡಿದ್ದು ಏನಾದರೂ ಉಂಟಾ? ಓಕೆ, ಇಲ್ಲ. ನೀನು ಸಹ ಪೋಖ್ರಿಯೇ ಮಾಡಲಿಲ್ಲ, ಡೀಸೆಂಟ್. ಅವರು ಬೇರೆ ನಮ್ಮ ಮನೆ ಹತ್ತಿರ ಅವರೇ ತಂಟೆ ಕೊಡ್ತಾರೆ ನನಗೆ. ನೀನು ಸೈಲೆಂಟ್ ಹುಡುಗಿಯಾ? ನಾನು ಟೀಚರ್ಗೆ ಹೇಳ್ತೇನೆ ತಂಟೆ ಮಾಡಿದರೆ. ಅಂದರೆ ನೀನು ಏನು ಕಂಪ್ಲೇಂಟ್ ಇದ್ದರೂ ಡೈರೆಕ್ಟ್ ಟೀಚರ್ ಹತ್ರ ಹೋಗ್ತೀಯಾ? ಹಾಗೆ. ನಿಮ್ಮ ಕ್ಲಾಸಲ್ಲಿ ತುಂಬ ಯಾರು ಜೋರು? ಸಿದ್ದಾಡಿ ಮತ್ತು ಮನ್ವಿತ್. ಅವ್ರು ಯಾರು? ಅವರ ಕ್ಲಾಸ್ ಅವರು. ತುಂಬ ಜೋರಾ? ನೀನು ಅವ್ರು ಜೋರು ಮಾಡಿದಾಗ ಏನು ಮಾಡ್ತೀಯ? ನಾನು ಬೈತೇನೆ. ಹೇಗೆ ಬೈತಿ? ನಿಮಗೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗಲ್ವಾ ಅಂತ ಹೇಳ್ತಾರೆ. ಅಷ್ಟು ಹೇಳಿದರೆ ಅವ್ರು ಸುಮ್ಮನೆ ಕುತ್ಕೊಳ್ತಾರಾ? ಆಚೆ ಹೋಗು ಅಂತ ಹೇಳ್ತಾನೆ. ಹೋಗ್ತಾರೆ ಸೀದಾ. ಸ್ಕೂಲಲ್ಲಿ ನಿಮ್ಮದು ವಾರದಲ್ಲಿ ಒಬ್ಬರೊಬ್ಬರು ಒಂದು ಸ್ಟೋರಿ ಹೇಳಬೇಕು, ಆ ಥರ ಏನಿಲ್ವ ರೂಲ್ಸ್? ಸ್ಟೋರಿ, ಡ್ಯಾನ್ಸ್ ಆ ಥರ ಏನಿಲ್ಲ? ಸ್ಯಾಟರ್ಡೆ ಸ್ವಲ್ಪ ಸ್ಯಾಟರ್ಡೆ ಇರ್ತದಾ? ಈಗ ಸ್ಟೋರಿ ಹೇಳ್ತಿ ಏನಾದರೂ? ಸರಿ ಹೇಳು. ಒಂದು ಕಾಡಿನಲ್ಲಿ ಒಂದು ಕರಡಿ ಮೇಲೆ ನೋಡ್ತಾ ಹೋಗ್ತಾ ಇರ್ತದಂತೆ. ಅಲ್ಲ, ಒಂದು ಕಡೆಯಲ್ಲಿ ಒಂದೇ ಕರಡಿ ಇದ್ದದ? ತುಂಬ ಉಂಟು, ಅದೇ ಇದರಲ್ಲಿ ಒಂದು ನಿನ್ನ ಸ್ಟೋರಿಯಲ್ಲಿ ಒಂದೇ ಕರಡಿ ಇರೋದು. ಸರಿ. ಹೋಗ್ತಾ ಇರ್ತದಂತೆ, ಮುಂದೆ ದೊಡ್ಡ ಗುಂಡಿ ಇರ್ತದಂತೆ. ಮೇಲೆ ನೋಡ್ತಾ ಇರುವಾಗ ಅದರ ಕಾಲು ಜಾರಿ ಅದರೊಳಗೆ ಬೀಳ್ತದಂತೆ. ಕಾಪಾಡಿ ಹೇಳಿದ್ರು ಸಹ ಯಾರೂ ಬರ್ತಾ ಇರಲಿಲ್ಲಂತೆ. ಆವಾಗ ಅದಕ್ಕೆ ಉಪಾಯ ಹೊಳಿತದಂತೆ. ಆವಾಗ ನರಿ ಹೋಗ್ತಾ ಇರ್ತದಂತೆ. ನರಿ ಅಣ್ಣ ಅಂತ ಕಿರ್ಸ್ತದಂತೆ. ಆವಾಗ ಕೆಳಗೆ ನೋಡ್ತದಂತೆ ಯಾರಂತ. ಅದು ನೀನು ಯಾಕೆ ಅಲ್ಲಿದ್ದೀಯ ಅಂತ ಕೇಳ್ತದೆ, ಹೊಂಡೆಯಲ್ಲಿದ್ದೀಯ ಅಂತ ಕೇಳ್ತದಂತೆ. ಆವಾಗ ಹೇಳ್ತದಂತೆ ಅದು, ಇವತ್ತು ನಿಮಗೆ ಗೊತ್ತಿಲ್ವಾ, ಇವತ್ತು ಭೂಕಂಪ, ಮೇಲೆ ಇದ್ದವರು ಎಲ್ಲ ಸಾಯ್ತಾರೆ, ಕೆಳಗಿದ್ದವರು ಈ ಬಾವಿ ಒಳಗಿದ್ದವರು ಯಾರೂ ಸಾಯಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ನರಿ ಹೇಳ್ತದಂತೆ, ಹಾಗಾದರೆ ನಾನು ಸಹ ಹಾಡ್ತೇನೆ ಅಂತ ಹೇಳ್ತದಂತೆ. ಅವಾಗ ಕರಡಿ ಹೇಳ್ತದೆ ಅಂತೆ, ನಿಲ್ಲು ಒಂದು ಕಂಡೀಷನ್ ಅಂತ ಹೇಳ್ತದಂತೆ. ಆಗ ಎಂತ ಅಂತ ಕೇಳ್ತದಂತೆ. ಅವಾಗ ಹೇಳ್ತದಂತೆ ಅದು, ಯಾರು ಅಕ್ಷಿ ಹೇಳ್ತಾರೆ ಅವರನ್ನು ಮೇಲೆ ಎತ್ತಿ ಬಿಸಾಡಬೇಕಂತ. ಆಯಿತು ಅಂತ ನಾನು ಹೇಳಲ್ಲ ಅಂತ ಹೇಳಿ ಹಾರ್ತದಂತೆ. ಮತ್ತು ಎಲ್ಲ ಪ್ರಾಣಿಗೂ ಸಹ ಅದೇ ಹೇಳ್ತದಂತೆ. ಮತ್ತು ಅವಾಗ ಸ್ವಲ್ಪ ಆಯಿತು, ನಾನು ಸಹ ಕಂಡೀಷನ್ ಸಹ ಹೇಳಿಬಿಡ್ತದಂತೆ, ನಾನು ಸಹ ಮಾಡಲ್ಲ ಅಂತ ಹೇಳಿ ಹಾರ್ತದಂತೆ ಎಲ್ಲ ಪ್ರಾಣಿಗೆ ಸಹ. ಮತ್ತು ಸ್ವಲ್ಪ ಹೊತ್ತು ಆಮೇಲೆ ಕರಡಿ ಅಕ್ಷಿ ಅಂತ ಹೇಳ್ತದಂತೆ. ಆವಾಗ ಎಲ್ಲ ಪ್ರಾಣಿ ಹೇಳ್ತದಂತೆ, ನೀನೇ ಕಂಡೀಷನ್ ಹಾಕಿ ನೀನೇ ಅಕ್ಷಿ ಹೇಳ್ತಿದ್ದಿಲ್ಲ ಅಂತ ಹೇಳಿ ಮೇಲೆಗೆ ಎತ್ತಿ ಬಿಸಾಡ್ತದಂತೆ. ಆಗ ಕರಡಿ ನಗ್ತಾ ಇವತ್ತು ಭೂಕಂಪ ಸಹ ಇಲ್ಲ, ಎಂಥ ಸಹ ಇಲ್ಲ, ನಾನು ಸುಮ್ಮನೆ ಹೇಳಿದೆ ಅಂತ ಹೇಳ್ಕೊಂಡು ಸೀದಾ ಹೋಗ್ತದಂತೆ. ಇದ್ರದ ಕಥೆಯ ನೀತಿ, ಉಪಾಯ ಇದ್ದವರಿಗೆ ಅಪಾಯವಿಲ್ಲ. ಕರಡಿ ಬಚಾವಾಗಲಿಲ್ಲ, ಆಮೇಲೆ ಹೋದಲ್ಲ. ನರಿಯನ್ನು ಕೆಳಗೆ ಹಾಕಿ ಹೋಯ್ತಲ್ಲ. ಎಲ್ಲ ಪ್ರಾಣಿ ಸಾಧ್ರ. ನೀನು ಯಾವತ್ತಾದ್ರೂ ಹಾಗೆ ಮಾಡಿದ್ಯಾ? ಇಲ್ಲ, ಮಾಡಲಿಲ್ಲ. ಅಮ್ಮನಿಗೆಲ್ಲ ಸುಳ್ಳು ಹೇಳಿ ಏನಾದರೂ? ಇಲ್ಲ. ನೀನೇನು ತುಂಬ ಸುಳ್ಳು ಹೇಳ್ತೀಯಂತೆ? ಇಲ್ಲ, ಫುಲ್ ಸತ್ಯವೇ ಹೇಳುದ ನೀನು? ಒಂದೊಂದ್ಸತಿ ಸುಳ್ಳು ಹೇಳ್ತೆ. ಸುಳ್ಳು ಹೇಳ್ತೀಯಾ? ಮಾರ್ಕ್ಸ್ ವಿಷಯದಲ್ಲಿ ಯಾವತ್ತಾದ್ರೂ ಸುಳ್ಳು ಹೇಳಿದ್ಯಾ? ಇಲ್ಲ. ಇಲ್ವಾ? ನಿಮಗೆ ಹೇಗೆ ಗ್ರೇಡಲ್ಲಿ ಕೊಡೋದಾ ಅಲ್ಲ ಮಾರ್ಕ್ಸ್ ನಂಬರ್ಸಲ್ಲಿ ಇರ್ತದ? ನಂಬರ್ಸಲ್ಲಿ. ನಂಬರ್ಸೆಯಾ? ಎಷ್ಟು ನಿಂದು ಮೋಸ್ಟ್ ಎವರೇಜ್ ಅಂತ ಹೇಳಿದರೆ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು? ಔಟ್ ಆಫ್ ತಗೊಂಡಿದ್ದಾನೆ. ಮತ್ತು ಮೊನ್ನೆದ ಎಕ್ಸಾಮಿಗೆ
A+, 2ಕ್ಕೆ A+, ಮತ್ತು 2ಕ್ಕೆ A. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇರ್ತದೆ ಸ್ಕೂಲಲ್ಲಿ, ಆವಾಗ ಅಮ್ಮ ಬರ್ತಾರಾ? ಹಾಂ. ಏನಾದರೂ ಚಾಡಿ ಹೇಳಿದಾರಾ ಟೀಚರ್ ನಿಮ್ಮ ಬಗ್ಗೆ? ಇಲ್ವಾ? ಚಾಡಿ ಏನು ಹೇಳಿಲ್ಲ. ಹಾಗಿದ್ರೆ ಸ್ಕೂಲಲ್ಲಿ ತುಂಬ ಡೀಸೆಂಟ್ ಇದೆಯಾ ಅಂತ ಆಯಿತು. ಬೇರೆ ಇದರಲ್ಲೆಲ್ಲ ಇದೆಯಲ್ಲ ಡ್ಯಾನ್ಸಿಂಗ್, ಹಾಗೆಲ್ಲ ಸ್ವಲ್ಪ ರಿಲೀಫಾ ಅಂತಲ್ವ ನಿಮಗೆ, ಅಲ್ವಾ? ಈಗ ಭರತನಾಟ್ಯ ಕ್ಲಾಸಿಗೆ ಹೋಗ್ತೀಯಲ್ವಾ, ನಿಮಗೆ ಪೆಟ್ಟು ಹೊಡಿತಾರಾ ಕ್ಲಾಸಲ್ಲಿ? ಸ್ವಲ್ಪ ತಗಲಿದ್ರೆ ಅದರಲ್ಲಿ ಒಂದು ಹೊಡಿತಾರೆ ಕೋಲಲ್ಲಿ. ಹೌದಾ? ಏನೆಲ್ಲ ಹೇಳಿಕೊಡ್ತಾರೆ ಭರತನಾಟ್ಯ ಕ್ಲಾಸಲ್ಲಿ ಫಸ್ಟಿಗೆ ಹೋದಾಗ? ಎಕ್ಸಸೈಸ್ ಫಸ್ಟ್, ಅದು ಭರತನಾಟ್ಯದ ಎಕ್ಸಸೈಸ್ ಇರ್ತದೆ, ಮತ್ತು ಡ್ಯಾನ್ಸ್ ಎಲ್ಲ ಸ್ಟೆಪ್ಸ್ ಎಲ್ಲ ಕಲಿಸ್ಕೊಡ್ತಾರೆ, ಮತ್ತು ಡ್ಯಾನ್ಸಾ? ಈಗ ನಿಂದು ಭರತನಾಟ್ಯ ಕ್ಲಾಸಿಗೆ ಮತ್ತು ನಿನ್ನದು ಇದು ಕ್ಲಾಸ್ ಟೈಮಿಂಗ್ಸಿಗೆ ಹೇಗೆ ಮ್ಯಾಚ್ ಮಾಡ್ತೀಯಾ? ಅಂದರೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ? ಎಕ್ಸಾಮ್ ಇರಲಿಲ್ಲ, ಆದರೆ ಒಂದು ಸರ್ತಿ ಫಂಕ್ಷನ್ಗೆ ಕಟ್ಕೊಂಡು ಹೋಗಿದ್ರು. ಇರಲಿ, ಅಲ್ಲೇ ಅದು ವಿಷ್ಣುಮೂರ್ತಿ ದೇವಸ್ಥಾನದ. ಹೌದಾ? ಡ್ಯಾನ್ಸಿಗೆ ಹೋಗಿದ್ಯಾ? ಭರತನಾಟ್ಯ ಡ್ಯಾನ್ಸ್ ಮಾಡಿದ್ಯಾ? ಯಾರು ನಿಮ್ಮದು ಟೀಚರು ಈಗ ತುಂಬ ಜೋರಿದ್ದಾರಾ ಪಾಪ ಇದ್ದಾರಾ ಅಲ್ಲಿ? ಜೋಡಿಸಿದ್ದಾರೆ, ಪಾಪ ಸಹ ಇದ್ದಾರೆ. ಎಷ್ಟು ಜನ ಬರ್ತಾರೆ ಅಲ್ಲಿ ಸ್ಟೂಡೆಂಟ್ಸ್ ಭರತನಾಟ್ಯ ಕಲೀಲಿಕ್ಕೆ? ಕೆಲವು ಸತಿ ಸ್ವಲ್ಪ ಜನ ಬರ್ತಾರೆ, ಕೆಲವು ಸತಿ ಜಾಸ್ತಿ ಜನ ಬರ್ತಾರೆ. ಹೌದಾ? ಅಂದರೆ ಇಂತಿಷ್ಟು ಜನ ಅಂತ ಇಲ್ಲ, ಜೂನಿಯರ್ ಸೀನಿಯರ್ಸ್ ಆ ಥರ ಎಲ್ಲ ಏನಿಲ್ವಾ? ಎಲ್ರಿಗೂ ಒಟ್ಟಿಗೆ ಕ್ಲಾಸ್? ಒಟ್ಟಿಗೆ. ಹೇಗೆ ಟೈಮ್ ಮ್ಯಾಚ್ ಮಾಡ್ತಾರೆ ಅವರು? ಜೂನಿಯರ್ಸ್ಗೆ ಬೇರೆ ಹೇಳಿಕೊಡೋದು, ಸೀನಿಯರ್ಸ್ಗೆ ಬೇರೆ ಅಲ್ವಾ? ಅವರು ಫಸ್ಟ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ, ನಮಗೆ ಬ್ರೇಕ್ ಕೊಡುವಾಗ ಅವರಿಗೆ ಸ್ಟೆಪ್ ಮಾಡ್ತಾ ಇರುವಾಗ ಅವರನ್ನು ಕರೆದು ಹೇಳ್ಕೊಡ್ತಾರೆ. ಈಗ ನಿನ್ನದು ಆಟ ಆಡೋದು ಅಂತ ಹೇಳಿದೆಯಲ್ಲ, ಏನೆಲ್ಲ ಆಟ ಆಡ್ತೀಯಾ? ಟೀಚರ್ ಆಟ ಆಡ್ತಾ ಇರ್ತೇನೆ, ಟೊಂಕ ಆಟ ಆಡ್ತೇನೆ, ಮತ್ತು ಕೆಲವೆಲ್ಲ ಆಟ ಆಡ್ತೇನೆ, ಮನೆ ಆಟ ಎಲ್ಲ. ಟೀಚರ್ ಆಟ ಆಡ್ತೀಯ ಅಂತ ಹೇಳಿದಲ್ಲ, ಯಾವ ಟೀಚರನ್ನು ಇಮಿಟೇಟ್ ಮಾಡ್ತೀಯಾ? ನಾನು ಇಂಗ್ಲೀಷ್ ಟೀಚರ್ ಮತ್ತು ಮ್ಯಾಥ್ಸ್ ಟೀಚರ್. ಅವರದೇನು ಸಿಗ್ನೇಚರ್? ಪಾಠ ಎಂತ ಇರ್ತದೆ ಅದನ್ನು ಓದಿ ಎಲ್ಲ ಹೇಳೋದು, ಕ್ವಶನ್ ಕೇಳೋದೆಲ್ಲ. ಹೌದಾ? ಮತ್ತು ಬೈಯೋದು, ಅವ್ರ ಥರ ಬೈಯೋದೆಲ್ಲ ಏನು ಮಾಡೋದಿಲ್ವಾ? ಮಾಡ್ತೇನೆ. ಒಮ್ಮೆ ಮಾಡಿ ತೋರಿಸ್ಬೋದಾ? ಹೇಗೆ ಜಸ್ಟ್ ಒಂದು ಡೈಲಾಗ್ ಹೇಳಿ. ಸೈಲೆಂಟ್ ಮಾಡ್ತಾ ಇದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಐ ವಾಂಟ್ ಅಂತ ಹೇಳ್ತಾರೆ, ಅದಕ್ಕೆ ನಾನು ಸಂಗೇನು ಹೇಳ್ತೇನೆ. ಮತ್ತು ಕ್ವಶನ್ ಹೇಳಿದರೆ ಹೋಗು ಸುಮ್ಮನೆ ಕಲಿ ಹೋಗು ಅಂತ ಹೇಳ್ತಾರೆ, ಮಾತಾಡಬೇಡ ಅಂತ ಹೇಳಿ ಮಾಡ್ತಾರೆ ಅಷ್ಟೇ. ಯಾರಿಗೆ ಪಾಠ ಮಾಡ್ತೀಯ? ಗೋಡೆಗೆ ಪಾಠ ಮಾಡ್ತೀಯಾ ಅಥವಾ ತಮ್ಮನಿಗೆ ಪಾಠ ಮಾಡ್ತೀಯಾ? ಇಲ್ಲ, ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ. ಓ, ಅವರು ನಿನ್ನ ಸ್ಟೂಡೆಂಟ್ಸಾ? ಸರಿ, ದೊಡ್ಡೋಡದ ಮೇಲೆ ಏನಾಗಬೇಕಂತಿದ್ಯಾ? ಟೀಚರ್. ಟೀಚರ್ ಮತ್ತು ಬ್ಯೂಟಿಷಿಯನ್ ಆಗಬೇಕಂತಿದ್ದೇನೆ, ಮತ್ತು ಡ್ಯಾನ್ಸ್ ಟೀಚರ್. ಹೌದು, ಮೂರು ಪ್ರೊಫೆಷನ್ ಹೇಗೆ ಮೇಂಟೈನ್ ಮಾಡ್ತೀಯಾ? ಟೀಚರ್ ಆಗಬೇಕು, ಬ್ಯೂಟಿಷಿಯನ್ ಆಗಬೇಕು, ಮತ್ತೇನು ಡ್ಯಾನ್ಸ್ ಟೀಚರ್ ಆಗಬೇಕು, ಹೇಗೆ ಮೇಂಟೈನ್ ಮಾಡ್ತೀಯಾ? ಟೀಚರ್ ಇರುವಾಗ ಅದು ಫುಲ್ ವೀಕ್, ಮತ್ತು ಅದು ಡ್ಯಾನ್ಸ್ ಇರುವಾಗ ಇದು ಸ್ಯಾಟರ್ಡೆ ಮತ್ತು ಮಂಡೇ ಮಾಡ್ತೇನೆ, ಮತ್ತು ಇದು ಬ್ಯೂಟಿಷಿಯನ್ ಇರುವಾಗ ಸಂಡೇ ಮಾಡ್ತೇನೆ. ಮತ್ತು ಡ್ಯಾನ್ಸ್ ಕ್ಲಾಸ್ ಆವಾಗ ಎಂತ ಮಾಡ್ತೀಯಾ? ಡ್ಯಾನ್ಸ್ ಕ್ಲಾಸ್ ಸ್ಯಾಟರ್ಡೆ ಮಾಡ್ತೇನೆ, ಮಂಡೇ ಮಾಡ್ತೇನೆ. ವಾರದಲ್ಲಿ ಒಂದೇ ದಿವಸ ನಿಮ್ಮದು ಡ್ಯಾನ್ಸ್ ಕ್ಲಾಸ್, ಉಳಿದ ದಿವಸ ಎಲ್ಲ ಟೀಚರ್ ಪ್ಲಸ್ ಸಂಡೇ ಬ್ಯೂಟಿಷಿಯನ್. ಪಾರ್ಲರ್ ಹಾಕ್ಬೇಕಂತ ಇದೆಯಾ? ಹೌದಾ? ಏನಾದರೂ ನಿನ್ನದು ಮೋಸ್ಟ್ ಮೆಮೊರೇಬಲ್ ಕನಸು ಏನಾದರೂ ಉಂಟಾ? ಕನಸು ಎಂತಿಲ್ಲ. ಎಂತ ಇಲ್ವಾ? ಕನಸು ಬೀಳೋದೇ ಇಲ್ವ ನಿಮಗೆ? ಬೀಳ್ತದೆ. ಮತ್ತು ನೆನಪಿಲ್ವ ಯಾವ ಸಹ? ಒಂದೊಂದ್ಸತಿ ದೇವರಿದೆಲ್ಲ ಕನ ಕಟ್ತದೆ, ಮತ್ತು ಹಾರನ್ ಬರ್ತದೆ, ಮತ್ತು ಒಳ್ಳೆಯದು ಬರ್ತದೆ. ಒಳ್ಳೆಯದಾ? ಮೂವಿ ನೋಡಲಿಕ್ಕೆಲ್ಲ ಹೋಗ್ತೀಯಾ? ಹಾಂ. ಯಾವುದು ಮೂವಿಗೆಲ್ಲ ಹೋಗಿದ್ಯಾ? ಗಿರ್ಗಿಟ್ಟಿಗೆ ಹೋಗಿದ್ದೇನೆ. ಯಾವುದು? ಗಿರ್ಗಿಟ್. ಗಿರ್ಗಿಟ್. ಮತ್ತು ಅದು ಚಾಲಿಲ ಪೋಲೆ ಎಲ್ಲ ಹೋಗಿದ್ದೇನೆ. ತುಳು ಮೂವಿಗೆ ಮಾತ್ರ ಹೋದ, ಕನ್ನಡ ಬೇರೆ ಯಾವುದು ನೋಡಲಿಲ್ವಾ? ಸರಿ, ಶೋಗೆ ಬಂದು ಖುಷಿ ಆಯಿತಾ? ಸರಿ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.